ಇಡೀ ದೇಶ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನಲ್ಲಿದ್ದಾಗ ಆರ್ಎಸ್ಎಸ್ನವರು ತಮ್ಮ ಪಾಡಿಗೆ ತಾವು ಶಾಖೆ ಮಾಡಿಕೊಂಡು ಕಬಡ್ಡಿ ಆಡಿಕೊಂಡು ಹಿಂದೂ ರಾಷ್ಟ್ರ ನಿರ್ಮಾಣ ಅಂದ್ಕೊಂಡು ಅವರ ಪಾಡಿಗೆ ಅವರು ಇದ್ರು. ಹೋರಾಟದ ಬಗ್ಗೆ ಅವರದ್ದು ಒಂದಾದ್ರೂ ಭಾಷಣ ಇದೆಯಾ? ಸಾವರ್ಕರ್, ಬಾಲಕೃಷ್ಣ ಶಿವರಾಮ್ ಮುಂಚೆ ಅವರು ಓರ್ವ ಕ್ರಾಂತಿಕಾರಿ ಮೈಂಡ್ ಸೆಟ್ನವರಾಗಿದ್ರು ಅಂತ ರಾಜ್ಯ ಕಾಂಗ್ರೆಸ್ ವಕ್ತಾರ ಎಂಜಿ ಹೆಗಡೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಸ್ಥಳ ಕಟ್ಟಡಗಳನ್ನು ಅನುಮತಿ ಇಲ್ಲದೆ ಆರ್ಎಸ್ಎಸ್ನವರು ಬಳಸುವುದನ್ನು ವಿರೋಧಿಸಿದ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿರುವಂತಹ ಅವರು, ಬ್ರಿಟಿಷರಿಗೆ ಆರ್ಎಸ್ಎಸ್ನವರು ಸಂಪೂರ್ಣವಾಗಿ ಶರಣಾಗಿದ್ರು. ಅವರಲ್ಲಿ ರಾಷ್ಟ್ರ ಪ್ರೇಮ ಎಂಬುದು ಇರಲಿಲ್ಲ. ಆವತ್ತು ಕಾನೂನು ಪಾಲನೆ ಮಾಡಿದವರಿಗೆ ಇದು ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಇನ್ಮುಂದೆ ಕಾಂಗ್ರೆಸ್ನವರು ಆರ್ಎಸ್ಎಸ್ ಅನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಸಾಲ್ಯಾನ್, ನಾಯಕರಾದ ಮಂಜುಳಾ ನಾಯಕ್, ಉದಯ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ಎಸ್ಎಸ್ನವರು ಏನು ಮಾಡ್ತಾ ಇದ್ರು? ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು, ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು, ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ, ಹಿಂದೂ ಸಂಸ್ಕೃತಿ ಇದೇ ಟಾಪಿಕನ್ನು ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ದರು. ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದರೆ, ಈಗ ಪರದೇಶಿಗಳು ಅವರು ಯಾರು? ಬ್ರಿಟಿಷರು. ನೀನು ಯಾವನಯ್ಯ ಕೇಳಲಿಕ್ಕೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವಂಥ ರಾಷ್ಟ್ರೀಯತನ RSSಗೆ ಇರಲಿಲ್ವಾ? ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯೂನಿಫಾರ್ಮ್? ಇಟ್ ಈಸ್ ಮೈ ಮದರ್ಲ್ಯಾಂಡ್ ಹೇಳುವಂಥ ಗಡ್ಸ್ ಇವರಿಗೆ ಇರಲಿಲ್ಲ ಅಂತ ಆಯ್ತಲ್ಲ. ಸಾವರ್ಕರ್ ಅವರ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ದರು. ಅಲ್ಲಿ ಭಿನ್ನಾಭಿಪ್ರಾಯದೆಲ್ಲ ಕಥೆ ಇದೆ. ಅವರ ಹೋರಾಟಕ್ಕಾದರೂ ಹೋಗ್ಬೋದಿತ್ತಲ್ಲ. ನೀವು ಎಲ್ಲವನ್ನೂ ತ್ಯಜಿಸಿದ್ರಿ. ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದತಲದಲ್ಲಿ ಇಟ್ಟುಬಿಟ್ರಲ್ಲಪ್ಪ. ಈಗ ನೀವು ಈ ಸರ್ಕಾರ ಇವತ್ತು ಸರ್ಕಾರದ ಸ್ಥಳಗಳನ್ನು ಪರ್ಮಿಷನ್ ತಗೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ರಿವೋಲ್ಟ್ ಆಗ್ತೀರಾ? ಇದು ರಾಷ್ಟ್ರ ಪ್ರೇಮವ ನಿಮ್ಮದು? ಇಲ್ಲಿಯವರೆಗೆ ನಾವು ಸ್ವಲ್ಪ BJPಯನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ನಮಗೆ ಈಗ ಕ್ಲಾರಿಟಿ ಸಿಕ್ಕಿದೆ, RSS ಮತ್ತು BJP ಒಂದೇ. ಸೊ ನೀವು RSSಗೆ ಬೈಬೇಡಿ. RSS ಹಿಂದೂಗಳಿಗೆ ಬೇಜಾರಾಗ್ತದೆ. ಇದು ಒಂದು ವಿಚಿತ್ರವಾದಂಥ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ನೆರೇಷನ್ನನ್ನೇ ಪಬ್ಲಿಕ್ RSSನವರೇ ಕ್ರಿಯೇಟ್ ಮಾಡಿದ್ದಾರೆ. ಹಿಂದೂಗಳಿಗೆ ಬೈದರು ಅಂತ, RSSಗೆ ಬೈದ ಕೂಡಲೇ ಹಿಂದೂ ಸಮಾಜಕ್ಕೆ ಬೈದರು ಅಂತ. ಇದನ್ನು ಬ್ರೇಕ್ ಮಾಡಲಿಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಕಾಂಗ್ರೆಸ್ಸಿನವರು RSSನ್ನೇ ಟಾರ್ಗೆಟ್ ಮಾಡಬೇಕು ಅಂತ.